ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರ 10 ದಿವಸದ ಜಾತ್ರೆ ಅತ್ಯಂತ ವಿಜೃಂಭಣೆಯಿಂದ ನಡೆದಿದೆ. ಇದಕ್ಕೆ ಸಾಕ್ಷಿಯಾಗಿ ಪ್ರತಿ ದಿವಸ ನಾವು ಸುಮಾರು 30 ರಿಂದ 40 ಸಾವಿರ ಜನರಿಗೆ ಅನ್ನ ಸಂತರ್ಪಣೆಯನ್ನು ಮಾಡಿದ್ದೇವೆ. ನಿನ್ನೆ ರಥೋತ್ಸವದಲ್ಲಿ ಈ ಇತಿಹಾಸದಲ್ಲಿ ಕಂಡಿಲ್ಲವಾದಂಥ ಜನಸಂದಣಿಯನ್ನು ನಾವು ಕಂಡಿದ್ದೇವೆ. ಇವಾಗ ತಾನೇ ದೇವರು ವೀರಮಂಗಲದಲ್ಲಿ ಪುಣ್ಯಸ್ನಾನವನ್ನು ಮಾಡಿ ದೇವಸ್ಥಾನದ ಒಳಗೆ ಬರುವಾಗ ಸುಮಾರು 25 ರಿಂದ 30 ಸಾವಿರ ಇತಿಹಾಸದಲ್ಲಿ ಮೊದಲ ಬಾರಿಗೆ ಇಷ್ಟೊಂದು ಜನ ದೇವರ ಜೊತೆಯಲ್ಲಿ ಪುಣ್ಯಸ್ನಾನವನ್ನು ಕೂಡ ಮಾಡಿದ್ದಾರೆ. ನಮ್ಮ ದೇವಸ್ಥಾನದ ಆಡಳಿತ ಮಂಡಳಿಯ ಈಶ್ವರ ಭಟ್ರು ಅಧ್ಯಕ್ಷರಾಗಿ ಮತ್ತು ಎಲ್ಲ ಸದಸ್ಯರಿಗೆ ಸಾರ್ವಜನಿಕರ ಪರವಾಗಿ ನಾನು ಅಭಿನಂದನೆಯನ್ನು ಕೂಡ ಹೇಳ್ತೇನೆ. ವ್ಯವಸ್ಥಿತ ರೀತಿಯಿಂದ ಇವತ್ತು ಇಡೀ ಪುತ್ತೂರಿನ ಜನ ಈ ಜಾತ್ರೆ ಒಂದು ಹೊಸ ರೀತಿಯಲ್ಲಿ ವ್ಯವಸ್ಥಿತ ರೀತಿಯಲ್ಲಿ ಮಾಡಿದ್ದಾರೆ ಅನ್ನೋ ಒಂದು ಅವರ ವಿಚಾರವನ್ನು ನಮ್ಮ ಹತ್ರ ಹಂಚಿಕೊಂಡಿದ್ದಾರೆ. ಮಹಾಲಿಂಗೇಶ್ವರ ದೇವರು ಸಂತುಷ್ಟರಾಗಿದ್ದಾರೆ ಅಂತ ನಮ್ಮ ಅನಿಸಿಕೆ. ನೀವೆಲ್ಲ ಭಕ್ತಾದಿಗಳು ಈ ಜಾತ್ರೋತ್ಸವದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಈ 10 ದಿವಸ ಕೂಡ ಏನು ನಗರದಲ್ಲಿ ಸಂಚಾರ ಹೋಗುವಾಗ ರಥೋತ್ಸವದಲ್ಲಿ ಪುಣ್ಯಸ್ಥಾನದಲ್ಲಿ ಎಲ್ಲ ಭಾಗಿಯಾಗಿದ್ದೀರಿ. ನಾನು ತಮ್ಮ ಹತ್ರ ವಿನಂತಿ ಮಾಡಿಕೊಡೋದು, ಈ ಜಾತ್ರೆಯ ಪೂರ್ತಿ ನಿಮಗೆ ಫಲ ಸಿಗಬೇಕಿದ್ರೆ ನಾಳೆ ಸಾಯಂಕಾಲ 6:30 ಗಂಟೆಗೆ ತೀರ್ಥ ಪ್ರೋಕ್ಷಣೆ ಮತ್ತು ಮಂತ್ರಾಕ್ಷತೆ ಇದೆ. ಇದು ಅತ್ಯಂತ ಪ್ರಮುಖವಾದ್ದು. ಬನ್ನಿ ಭಕ್ತಾದಿಗಳೇ, ನಾಳೆ ನಡೆಯುವಂಥ 6:30 ಗಂಟೆಗೆ ನಡೆಯುವಂಥ ತೀರ್ಥ ಪ್ರೋಕ್ಷಣೆ ಮತ್ತು ಮಂತ್ರಾಕ್ಷತೆಯಲ್ಲಿ ಪಾಲ್ಗೊಂಡು ಆ ದೇವರ 10 ದಿವಸದ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಂಡಿದ್ದೀರಿ. ಅದರ ಪೂರ್ತಿ ಪ್ರಮಾಣದ ಪುಣ್ಯದ ಫಲವನ್ನು ಕಟ್ಟಿಕೊಳ್ಳುವಂಥ ಕೆಲಸವನ್ನು ಮಾಡಬೇಕು. ಆ ಮುಖಾಂತರ ಮುಂದಿನ ವರ್ಷಗಳಲ್ಲೂ ಕೂಡ ಆ ಜಾತ್ರೆಯಲ್ಲಿ ತಾವು ಪಾಲ್ಗೊಳ್ಳಲಿಕ್ಕೆ ಆ ದೇವರು ತಮಗೆ ಶಕ್ತಿಯನ್ನು ಕೊಡುವಂಥ ಕೆಲಸ ಮಾಡಬೇಕು. ತಮ್ಮ ಮನಸಂಕಲ್ಪವನ್ನು ಸಿದ್ಧಿ ಮಾಡಬೇಕು. ನಾವೆಲ್ಲ ದೇವಸ್ಥಾನದ ಆಡಳಿತ ಮಂಡಳಿಯ ಪರವಾಗಿ ಈ ಸಾರ್ವಜನಿಕರ ಪರವಾಗಿ ಎಲ್ರಿಗೂ ದೇವರ ಹತ್ರ ಬೇಡಿಕೊಳ್ತೇವೆ ಅತ್ಯಂತ ಯಶಸ್ವಿಯಿಂದ. ಇವತ್ತು ಉಳ್ಳಾಲ್ತಿ ಬರುವಾಗ ಕೂಡ ಅತ್ಯಂತ ಹೆಚ್ಚಿನ ಜನ ಸೇರಿದ್ದಾರೆ. ಈ ಹಿಂದೆ ಅಲ್ಲಿ ಉಳ್ಳಾಲ್ತಿ ಬರಲಿಕ್ಕೆ ಭಾರಿ ಕಷ್ಟ ಆಗ್ತಿತ್ತು. ಜನರಿಗೆ ಆ ಉಳ್ಳಾಲ್ತಿ ಬರುವಂಥ ಆ ಕಟ್ಟಲೆಯನ್ನು ನೋಡಲಿಕ್ಕೆ ಅವಕಾಶಗಳು ಇರಲಿಲ್ಲ. ಈ ವರ್ಷ ಅದನ್ನು ಕೂಡ ಉಳ್ಳಾಲ್ತಿ ನಮಗೆ ಮಾಡಿಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಭಕ್ತಾದಿಗಳು ಎಲ್ಲ ಸೇರಿ ವಿಜೃಂಭಣೆಯಿಂದ ಸಂತೋಷದಿಂದ ಆ ದೇವರ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ನಮ್ಮೆಲ್ಲರ ಪರವಾಗಿ ನಿಮಗೆ ದೇವರು ನಿಮ್ಮ ಬೇಡಿಕೆಗಳಿದೆ, ನೀವು ದೇವರ ಹತ್ರ ಪ್ರಾರ್ಥನೆ ಮಾಡಿದಿರಿ, ಅದನ್ನು ದೇವರು ಅನುಗ್ರಹಿಸಲಿ ಅಂತ ನಾವು ಪ್ರಾರ್ಥನೆಯನ್ನು ಮಾಡ್ತೇವೆ. ಮಹಾಲಿಂಗೇಶ್ವರ ದೇವಸ್ಥಾನದ ವರ್ಷಾವಧಿ ಜಾತ್ರೆಯು ಈ ಸಲ ಬಹಳ ಸಡಗರದಿಂದ ಸಂಭ್ರಮದಿಂದ ಶಿಸ್ತುಬದ್ಧವಾಗಿ ನಡೆದಿದೆ. ಇದಕ್ಕೆ ಮಹಾಲಿಂಗೇಶ್ವರ ದೇವರ ಪ್ರೇರಣೆ ನಮ್ಮ ಕ್ಷೇತ್ರ ತಂತ್ರಿಗಳಾದ ರವೀಶ್ ತಂತ್ರಿಗಳು ಮತ್ತು ಅಶೋಕ್ ಕುಮಾರ್ ಅವರ ಮಾರ್ಗದರ್ಶನ ಎಲ್ಲ ಭಕ್ತಾದಿಗಳ ಸಹಕಾರದಿಂದ ಇದು ಆಗಿದೆ ಅಂತೇಳಿ ನಾನು ಹೇಳ್ತೇನೆ. ನೋಡಿ, ಕಳೆದ ಸಲ ನಾವು ಜಾತ್ರೆಯನ್ನು ಮಾಡುವಾಗ ಶಾಸಕರು ನಮ್ಮನ್ನು 10 ದಿವಸ ಇಲ್ಲೊಂದು ಸಭೆ ಕರೆದಿದ್ದರು. ಕಳೆದ ಸಲ ನಾವು ಏನು ತಪ್ಪು ಮಾಡಿದ್ದೆವು ಅದನ್ನು ಈ ಸಲ ತಿದ್ದುಕೊಂಡು ಸರಿ ಮಾಡಿದೆವು. ಯಾಕೆ ಈ ಸಲ ಇದು ನಿಜವಾಗಿ ಈ ಸಲದ ಜಾತ್ರೆ ಸುವರ್ಣ ಅಕ್ಷರದಲ್ಲಿ ಬರೆದಿಡುವ ದಿನ ಅಂತ ಈ ಜಾತ್ರೆ ಇವತ್ತು ಯಾವುದೇ ಒಂದು ಅಹಿತಕರ ಘಟನೆ ಆಗದೆ ಬಹಳ ಎಲ್ಲ ರೀತಿಯಲ್ಲಿ ಬಹಳ ಶಿಸ್ತುಬದ್ಧವಾಗಿ ಭಕ್ತರು ಸಹಕರಿಸಿದ್ದಾರೆ. ಅಚ್ಚುಕಟ್ಟಾಗಿ ನಡೆದಿದೆ. ಅದಲ್ಲದೆ ನಮ್ಮ ಶಾಸಕರು ಕಳೆದ ಸಲ ಕೂಡ ಹೇಳಿದರು, ಇದು ರಾತ್ರಿ ಅನ್ನ ಪ್ರಸಾದ ಕೊಡಬೇಕಂತೇಳಿ. ಅದು ಸಾಧ್ಯವೇ ಇಲ್ಲ ಅಂತೇಳಿ ನಾವು ಸಮಿತಿಯವರೆಲ್ಲ ಮೀಟಿಂಗ್ ಮಾಡಿ ಹೇಳಿದ್ದೆ. ಅದು ಕೂಡ ರಥೋತ್ಸವದ ದಿವಸ 1.5 ಲಕ್ಷ 2 ಲಕ್ಷ, ಈ ಸಲ 2 ಲಕ್ಷ ಜನ ಆಗಿದೆ. ಹಾಗಾದರೆ ಈ ಸಲ ಅವ್ರು ನಮ್ಮನ್ನು ಬಿಡಲಿಲ್ಲ, ಮಾಡಿ ಕೊಡಲೇಬೇಕಂತ ಹೇಳುವ ಮಾತನ್ನು ಹೇಳಿದರು. ಮತ್ತು ನಾವು ಅದನ್ನು 30-35 ಸಾವಿರ ಜನಕ್ಕೆ ರಥೋತ್ಸವದ ದಿವಸ ಅನ್ನ ಪ್ರಸಾದ ಕೊಡುವಂಥ ಕೆಲಸ ಆಗಿದೆ. ರಥ ಇಳಿಲಿಕ್ಕೆ ಆಗುವಾಗ ಅದನ್ನು ಮತ್ತೆ ನಿಲ್ಲಿಸಿದ್ದೇವೆ. ಎಲ್ಲ ಮುಗಿದಿದೆ, ಎಲ್ಲರೂ ಹೋಗಿದ್ದಾರೆ ನಂತರ. ಅಂಥ ಒಂದು ವ್ಯವಸ್ಥಿತ ರೂಪದಲ್ಲಿ ಇವತ್ತು ಜಾತ್ರೆ ನಡೆದಿದೆ. ಇವತ್ತು ನಮ್ಮ ಅನ್ನ ಛತ್ರ ನೋಡಿ, ಅನ್ನದಾಗಳು ಮುತ್ತಾದ ಸ್ಥಳದಲ್ಲಿ
ಪ್ರತಿದಿನ ಪಲ್ಲ ಪೂಜೆಯಾಗಿ ಅಲ್ಲಿ ಅನ್ನಪ್ರಸಾದ ಕೊಡುವ ಜಾಗ ಒಂದು ವ್ಯವಸ್ಥಿತ ರೂಪದಲ್ಲಿದೆ. 32,000 ಚದರ ಮೀಟರ್ ಮತ್ತು ಫ್ಯಾನ್ನ ವ್ಯವಸ್ಥೆ, 60 ನೀರಿನ ಟ್ಯಾಪಿನ ವ್ಯವಸ್ಥೆ, ಎಲ್ಲ ವ್ಯವಸ್ಥೆಯೂ ಕೂಡ ಆ ಅನ್ನಪ್ರಸಾದದಲ್ಲಿ ಶಾಸಕರು ನಮ್ಮ ಹತ್ರ ಹೇಳಿದ್ರು, ಅಲ್ಲಿ ಹಾಳೆ ತಟ್ಟೆಯನ್ನೇ ಕೊಡಬೇಕಂತೇಳಿ. ಎಲ್ರಿಗೂ ಯಾರನ್ನಾಗಿ ಸಣ್ಣ ಮಕ್ಕಳೆಲ್ಲ ಬಟ್ಟಲೆಲ್ಲ ಸರಿ ತೊಳೆಯೋದಿಲ್ಲ, ಆದ ಕಾರಣ ಹಾಳೆ ತಟ್ಟೆಯನ್ನೇ ಕೊಡುವಂಥ ಕೆಲಸ ಕೂಡ ಅಲ್ಲಿ ಆಗಿದೆ. ಸಂಜೆ ಕಾಫಿ ತಿಂಡಿಯ ವ್ಯವಸ್ಥೆ, ಬಗೆಯ ತಿಂಡಿಗಳು, ಇದನ್ನೆಲ್ಲ ನಮ್ಮ ಅಡುಗೆಯವರ ಮುಖಾಂತರ ಮಾಡಿಸಿ ಭಕ್ತಾದಿಗಳನ್ನು ಸಂತೋಷಗೊಳಿಸುವಂಥ ಕೆಲಸ ಮಾಡಿದ್ದೇವೆ. ಇವತ್ತು ರಾತ್ರಿ ಇದು ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ರಾತ್ರಿ ಊಟ ಕೊಟ್ಟದ್ದು ಇದು ಶುರು, ಇಷ್ಟ ತನಕ ಕೊಡಲಿಲ್ಲ. ಮೊನ್ನೆ ಶಾಸಕರು ಹೇಳಿದ ನಂತರ ನಾವು ಊಟ ಕೊಡುವ ಕೆಲಸವನ್ನು ಕೂಡ ಮಾಡಿದೆವು. ಇವತ್ತು ಇದು ಕೊಡಿ ಇಳಿಸುವ ದಿವಸ, ಆ ದಿವಸ ಕೂಡ 11 ಗಂಟೆಗೆ ಊಟ ಶುರು ಮಾಡುವಂಥ ಕೆಲಸ ನಮ್ಮ ಸಮಿತಿಯು ಮಾಡಿದೆ. ಎಲ್ಲರ ಸಹಕಾರದಿಂದ ಮಹಾಲಿಂಗೇಶ್ವರ ದೇವಸ್ಥಾನದ ಜಾತ್ರೋತ್ಸವವು ಸಡಗರದಿಂದ ನಡೆದಿದೆ. ಹಾಗೆ ನಮ್ಮ ಜೀರ್ಣೋದ್ಧಾರ ಕೆಲಸಗಳು ನಾವು ಕೂತರು ಇನ್ನೂ ಕೂಡ ಅವರು ಕೂತ್ಕೊಳ್ಳಿಕ್ಕೆ ಬಿಡುವುದಿಲ್ಲ. ನಾಳ್ತಲ್ಲಿ ಸಭೆ ಕರಿಬೇಕಂತೇಳಿ ಹೇಳಿದ್ದಾರೆ. ಇನ್ನು ಕೂಡ ಕೆರೆ ಕೆಲಸ, ಸಭಾಭವನದ ಕೆಲಸ, ಅಯ್ಯಪ್ಪ ಗುಡಿ ಕೆಲಸ, ಎಲ್ಲ ಕೆಲಸಗಳು ಪುನಃ ಈಗ ನಾವು ಶುರು ಮಾಡ್ತೇವೆ. ಎಲ್ಲ ಭಕ್ತಾದಿಗಳು ಈ ಒಂದು ಜೀರ್ಣೋದ್ಧಾರ ನಮ್ಮ ಕಾರ್ಯಾಲಯ ಮೊನ್ನೆ ಜಾತ್ರೆ ದಿವಸ ಉದ್ಘಾಟನೆಯಾಗಿದೆ. ಎಲ್ಲರೂ ಪ್ರತಿ ಮನೆಯಿಂದಲೂ ಬಂದು ನಿಮ್ಮ ದೇಣಿಗೆಯನ್ನು, ಫಸ್ಟಿನ ಕಂತು ದೇಣಿಗೆಯನ್ನು ನೀಡಿ ಸಹಕರಿಸಿ ಈ ಜೀರ್ಣೋದ್ಧಾರ ಕೆಲಸ ಕಾರ್ಯದಲ್ಲಿ ಭಾಗಿಯಾಗಬೇಕು, ಮಹಾಲಿಂಗೇಶ್ವರ ದೇವರ ಕೃಪೆಗೆ ಪಾತ್ರರಾಗಬೇಕಂತೇಳಿ ಎಲ್ಲ ಭಕ್ತಾದಿಗಳಲ್ಲಿ ನಾನು ವಿನಂತಿಸುತ್ತೇನೆ. ದಿವಸಕ್ಕೆ ಪ್ರತಿ 80,000 ಬೀಳುವಲ್ಲಿ 1 ಲಕ್ಷ ಬಿದ್ದಿದೆ, 1 ಲಕ್ಷ ಬೀಳುವಲ್ಲಿ 1,20,000 ಬಿದ್ದಿದೆ. ಹೀಗೆ ಪೇಟೆ ಸವರಲ್ಲಿ 20,000 30,000 ಜಾಸ್ತಿ ಬಿದ್ದಿದೆ. ಕಳೆದ ಸಲ 4,75,000 ಇದು ಬಟ್ಲು ಕಾಣಿಕೆ ಬಿದ್ದಿದೆ. ಈ ಸಲ 5,26,000 ಬಿದ್ದಿದೆ. ಮತ್ತು ದೇಣಿಗೆದೆಲ್ಲ ಕೌಂಟ್ ಆಗಬೇಕಷ್ಟೇ. ಎಲ್ಲ ಸೇವೆಗಳು ಜಾಸ್ತಿ ಆಗಿದೆ ಕಳೆದ ಸಲ. ಮತ್ತು ಈಗ ನೋಡಿ, ನಾವು ಹೊರ ಕಾಣಿಕೆ ಅಂತೇಳಿ ಪೇಟೆಯಲ್ಲಿ ಎಲ್ಲ ವಾಹನ ಉಪದ್ರ ಆಗ್ತದೆ, ವ್ಯಾಪಾರಸ್ಥರಿಗೆ ತೊಂದರೆ ಆಗ್ತದೆ ಅಂತೇಳಿ ಹೊರೆ ಕಾಣಿಕೆ ಅಂತೇಳಿ ಮಾಡಲಿಲ್ಲ. ಪೇಟೆಯಲ್ಲಿ ಆಮಂತ್ರಣ ಅಂತೇಳಿ ಮಾಡಲಿಲ್ಲ. ಹಾಗಂತೇಳಿ ಒಂದು ಅಂಗಡಿಗೂ ಆಮಂತ್ರಣ ಕೊಡದೇ ಇರಲಿಲ್ಲ. ಮತ್ತು ಯಾವುದೇ ಒಂದು ಬ್ಯಾನರು ಗೀನರೆಲ್ಲ ಯಾವುದೂ ಹಾಕಲಿಲ್ಲ. ಆದರೂ ಎಲ್ಲ ಭಕ್ತಾದಿಗಳು ಎಷ್ಟಿನ ಹೊರೆ ಕಾಣಿಕೆಯನ್ನು ಇಲ್ಲಿಗೆ ತಂದು ಕೊಟ್ಟಿದ್ದಾರೆ. ಮತ್ತು ಹೆಚ್ಚಿನವರಿಗೆ ಇವತ್ತು ಜಾತ್ರೆಯ ಆಮಂತ್ರಣ ಕೊಡುವಗಳಾಗಿವೆ. ಸೇವೆಗಳು ತುಪ್ಪ ದೀಪ ಆಗಲಿ, ಎಳ್ಳೆಣ್ಣೆ ಅಭಿಷೇಕ, ಎಲ್ಲ ಸೇವೆಗಳು ಜಾಸ್ತಿ ಆಗಿದೆ. ಲೆಕ್ಕಾಚಾರ ಎಲ್ಲ ಮಾಡಬೇಕಷ್ಟೆ. ಭಕ್ತಾದಿಗಳಲ್ಲಿ ಒಂದು ವಿನಂತಿ, ನಾಳೆ ಸಂಜೆ 7 ಗಂಟೆಗೆ ಸರಿಯಾಗಿ ಇಲ್ಲಿ ಮಂತ್ರಾಕ್ಷತೆ ಕಾರ್ಯಕ್ರಮ ನಡೆಯಲಿದೆ. ಎಲ್ಲರೂ ಇಷ್ಟು ಕಷ್ಟ ಬಂದು ಕೆಲಸ ಮಾಡಿದ್ದೀರಿ, ಅದರ ಫಲ ಸಿಕ್ಕಬೇಕಾದ್ರೆ ನಾಳೆ ಮಂತ್ರಾಕ್ಷತೆಯಲ್ಲಿ ನೀವು ಪಾಲ್ಗೊಳ್ಳಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಿ ಅಂತೇಳಿ ವಿನಂತಿಸಿದ್ದೇನೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. 60 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಅಪೂರ್ವ ಸಾಧನೆ ಮೆರೆಯುತ್ತಾ ಸದೃಢ ವಿದ್ಯಾರ್ಥಿ ಶಕ್ತಿಗಳನ್ನು ಸಮಾಜಕ್ಕೆ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ ವಿವೇಕಾನಂದ ಪದವಿ ಪೂರ್ವ ಕಾಲೇಜು. 98% ಅಧಿಕ ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಸಾಧಕ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ರಿಯಾಯಿತಿ, ಅನುಭವಿ ಅಧ್ಯಾಪಕ ವೃಂದ, ವಿಶಾಲವಾದ ಪ್ರಯೋಗಾಲಯ, ಗ್ರಂಥಾಲಯ, ನೀಟ್, ಜೆಇಇ, ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ, ಐಎಎಸ್, ಐಪಿಎಸ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ, ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗಾಗಿ ಸಿಎಸ್ಇಇಟಿ ಹಾಗೂ ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ತರಬೇತಿ, ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM, ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ, ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು, ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದ್ಯಾರ್ಥಿಗಳ ಸತತ ಸಾಧನೆ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್, ಪಿಸಿಎಂಎ, ವಾಣಿಜ್ಯ ವಿಭಾಗ, ಎಸ್ಸಿಬಿಎ, ಎಸ್ಸಿಬಿಎ, ಇಸಿಬಿಎ, ಕಲಾ ವಿಭಾಗ, ಎಚ್ಇಪಿಎಸ್. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 8073700468, 8105072386. Website www.vivekanandapuc.com.